ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಉಗಮ ಚೇತನ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಗಮ್ಯ ಶ್ರೀರಂಗಪಟ್ಟಣ ಇವರ ಸಹಯೋಗದೊಂದಿಗೆ ಸರಳವಾಗಿ ತಾಯಂದಿರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಶ್ರೀರಂಗಪಟ್ಟಣ ಕೆಎಚ್ಬಿ ಕಾಲೋನಿಯಲ್ಲಿ ಗಮ್ಯ ತಂಡದಿಂದ ನಡೆಯುತ್ತಿದ್ದ ಚಿಲಿಪಿಲಿ ಬೇಸಿಗೆ ಶಿಬಿರದಲ್ಲಿ ವಿಶ್ವ ತಾಯಂದಿರ ದಿನಾಚರಣೆಯನ್ನು ಇಂದು ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿನೂತನ ವನಿತೆ ವ್ಯವಸ್ಥಾಪನಾ ನಿರ್ದೇಶಕರಾದ ಕನ್ನಿಕಾರ್ ಅವರು ವಹಿಸಿಕೊಂಡಿದ್ದರು. ಇದರ ಉದ್ಘಾಟನೆಯನ್ನು ಉಗಮ ಚೇತನ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರಿಯಾ ರಮೇಶ್ ರವರು ವಹಿಸಿಕೊಂಡಿದ್ದರು. ನಂತರ ತಾಯಿಯ ಬಗ್ಗೆ ಶಿಬಿರದ ಮಕ್ಕಳು ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯ ಭಾಗವಾದ ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಕೈತುತ್ತು ನೀಡುವುದರ ಮೂಲಕ ತನ್ನ ತಾಯ್ತನದ ಅನುಭವ ಹಾಗೂ ಮಕ್ಕಳಿಗೆ ಪ್ರೀತಿಯನ್ನು ನೀಡಿ ಕೈತುತ್ತು ನೀಡಿದರು. ಆ ನಂತರ ಎಲ್ಲ ತಾಯಂದಿರು ತಮ್ಮ ತಮ್ಮ ಮಕ್ಕಳ ಜೊತೆಯಲ್ಲಿ ಹಾಡಿ ಕುಣಿದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗಮ್ಯ ತಂಡದ ನಾಯಕ ಹಾಗೂ ನಿರ್ದೇಶಕರಾದ ಆದಿತ್ಯ ಭಾರದ್ವಾಜ್ ಹಾಗೂ ಮನೋಜ್ ಮನು ನಟರಾಜ್ ಇನ್ನು ಅನೇಕರು ಹಾಗೂ ಉಗಮ ಚೇತನ ಟ್ರಸ್ಟ್ ಪದಾಧಿಕಾರಿಗಳಾದ ಪಾಳಲ್ಲಿ ನಿಂಗರಾಜ್ ಮೂರ್ತಿ ಇನ್ನು ಅನೇಕರು ಪಾಲ್ಗೊಂಡಿದ್ದರು. ವರದಿ ಮುರಳೀಧರನ್ ಆರ್ ಹಿರಿಯೂರು. ನನಗಿಷ್ಟ ಆಯ್ತು ಅಮ್ಮ ಅಂದರೆ ನನಗೆ ಇಷ್ಟ. ಅಮ್ಮನಿಗೆ ನನಗೆ ತುಂಬ ಇಷ್ಟ. ಅಮ್ಮ ನನಗೆ ಹೇಳಿದಾರೆ ಬೆಳಗ್ಗೆ ಎಲ್ಲ ಊಟ ಮಾಡಿಕೊಡ್ತಾರೆ. ಅಮ್ಮನಿಗೆ ನನಗೆ ತುಂಬ ಇಷ್ಟ ಮತ್ತು ನನ್ನೊಟ್ಟಿಗೆಲ್ಲ ಆಟ ಆಡ್ತಾರೆ ಡೈಲಿ. ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನನ್ನು ಕ್ಷಮಿಸ್ತಾನೆ ಬಂದಿದ್ದಾಳೆ. ನಾನು ಏನು ಮಾಡಬೇಕು ಅಂದರೆ ನಾವು ಮಕ್ಕಳು ಏನು ಮಾಡಬೇಕು ಅಂದರೆ ಫಸ್ಟು ನಮ್ಮ ತಾಯಂದಿರಿಗೆ ಎಲ್ಲ ಮನಸ್ಸು ಬಿಚ್ಚಿ ಹೇಳ್ಬೇಕು. ಏನು ಮಾತಾಡಿದ್ವಿ, ಏನು ಇರ್ತೀವಿ, ಸ್ಕೂಲಿಂದ ಏನು ಕಲ್ತಿದ್ದೀವಿ ಅದನ್ನೆಲ್ಲ ಪೂರ್ತಿ ಹೇಳ್ಬೇಕು. ತಾಯಿಯಷ್ಟು ಒಳ್ಳೆ ಫ್ರೆಂಡ್ ಇನ್ನು ಯಾರೂ ಸಿಗಲ್ಲ ನಮಗೆ. ತಾಯಿ ಏನಂತಂದರೆ ನಮಗೆ ಹೊಡಿತಾಳೆ ಬಡಿತಾಳೆ. ಯಾಕಂದರೆ ನಾವು ಒಳ್ಳೆ ಬುದ್ಧಿ ಕಲೀಲಿ ಅಂತ ಬೈತಾರೆ ಹೊರತು ದ್ವೇಷದಿಂದ ಯಾರೂ ಏನೂ ಮಾಡಲ್ಲ. ದ್ವೇಷ ಮಾಡಬೇಕು ಅಂತ ಅಂದರೆ ತಾಯಿ ಮಾತ್ರ ಅಲ್ಲ, ಎಲ್ಲರೂ ಬೇಕಾದ್ರೆ ದ್ವೇಷ ಮಾಡ್ಬೋದು. ಇಲ್ಲ ಅಂತಂದರೆ ಅಪ್ಪ ಎಲ್ಲ ಪೇರೆಂಟ್ಸ್ ಹೇಳೋದು ಒಂದೇ ಮಾತು, ಒಳ್ಳೆ ಬುದ್ಧಿ ಕಲೀರಿ, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿ. ಹಾಗಾಗಿ ಸುಮಾರು 15-16 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಅದು ಅಲ್ಲದೆ ಈ ಗಮ್ಯ ಏನು ಶ್ರೀರಂಗಪಟ್ಟಣ ರಂಗಶಾಲೆಯನ್ನು ಮಾಡಿದ್ದಾರೆ, ಅದರಲ್ಲಿ ಆ ಶಾಲೆಯ ಮೊದಲ ಶಾಲೆ ಆರಂಭವಾದಾಗ ಮೊದಲೇ ಸರಿ ನಾವು ವಿದ್ಯಾರ್ಥಿಯಾಗಿ ಇವ್ರ ಜೊತೆ ನಮ್ಮ ಆದಿತ್ಯ ಭಾರದ್ವಾಜರವರೇ ಸೇರಿಕೊಂಡು ನಾಟಕಗಳನ್ನೆಲ್ಲ ಮಾಡಿದ್ವಿ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲೆಲ್ಲ ಮಾಡಿದ್ದೀವಿ. ಇವತ್ತು ಈ ಸ್ಥಾನದಲ್ಲಿ ಒಂದು ತಾಯಂದಿರ ದಿನಾಚರಣೆಯನ್ನು ಮಾಡಬೇಕು ಅಂತ ತುಂಬ ಆಸೆ ಆಗಿತ್ತು. ಅದನ್ನು ನಮ್ಮ ನಾರಾಯಣ್ ಸರ್ ಆಗಿರ್ಬೋದು ಮತ್ತು ಆದಿತ್ಯ ಭಾರದ್ವಾಜ್ ಅವರು ಆಚರಣೆ ಮಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ರು. ತಾಯಿನ ದೇವರಿಗೆ ಹೋಲಿಸ್ತೀವಿ. ತಾಯಿ ಅನೇಕ ಥರದಲ್ಲಿ ತಾಯಿದಿರನ್ನ ನಾವು ಕಾಣ್ತೀವಿ. ಒಂದು ಭೂಮಿ ತಾಯಿ, ಪ್ರಕೃತಿ ಮಾತೆ, ಕಾವೇರಿ ಮಾತೆ ಹಾಗೂ ನಮ್ಮ ಎತ್ತ ತಾಯಿ, ಸಾಕು ತಾಯಿ, ಹೀಗೆ ಅನೇಕ ಹೆಣ್ಣಿಗೆ ನಾನಾ ರೀತಿಯಾದ ಅರ್ಥಗಳನ್ನು ನೀಡಿ ಒಂದು ತಾಯಿ ಅನ್ನೋ ಒಂದು ಸ್ವರೂಪವನ್ನು ನಮಗೆ ಜಗತ್ತು ಕೊಟ್ಟಿದೆ. ಯಾಕೆ ಹೆಣ್ಣನ್ನ ತಾಯಿ ಅಂತಾರೆ, ಆ ತಾಯಿಗೆ ದೇವತೆ ಅಂತ ಪೂಜಿಸ್ತಾರೆ, ದೇವತೆಯಾದ ಸ್ಥಾನವನ್ನು ಕೊಡ್ತಾರೆ ಅಂದರೆ ಆಕೆ ಕ್ಷಮೆಯಾದರಿತ್ರಿ. ಒಂದು ಪ್ರಕೃತಿ ಮಾತೆ ಆಗಿರ್ಬೋದು ಅಥವಾ ನಮ್ಮ ತಾಯಿನೇ ಆಗಿರ್ಬೋದು, ನಾವೆಷ್ಟೇ ತಪ್ಪುಗಳನ್ನು ಮಾಡಿದ್ರು ಅದನ್ನು ತನ್ನ ಹೊಟ್ಟೆಗೆ ಹಾಕೊಂಡು ತನ್ನ ಗರ್ಭಕ್ಕೆ ಹಾಕೊಂಡು ಇವತ್ತು ಕ್ಷಮೆಯನ್ನು ನೀಡ್ತಾಳೆ. ತಾಯಿ 9 ತಿಂಗಳು ನಮ್ಮನ್ನು ಒತ್ತು ಎತ್ತು ಸಾಕಿ ದೊಡ್ಡವಳನ್ನು ಮಾಡ್ತೇವೆ. ಆದರೆ ಆ ಗರ್ಭದಲ್ಲಿ ಇದ್ದಾಗ ನಾವು ಕೊಡುವ ತೊಂದರೆಗಳಾಗಿರ್ಬೋದು, ಆ ತಾಯಿ ನೋವನ್ನು ಸಹಿಸ್ಕೊಂಡು ನಮಗೆ ಒಂದು ಜನ್ಮವನ್ನು ನೀಡ್ತಾಳೆ. ಆ ಜನ್ಮ ನೀಡಿದ ಆ ಪವಿತ್ರವಾದ ಜನ್ಮ ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಪವಿತ್ರವಾದ ಜಾಗ ಯಾವುದೂ ಇಲ್ಲ. ತಾಯಿ ಗರ್ಭ ಒಂದೇ ನಮಗೆ ಪವಿತ್ರವಾದ ಜಾಗ. ಇವತ್ತು ತಾಯಿಯನ್ನ ಒಂದು ಹಣದ ಆಸೆಗಾಗಿ ಹಾಗೂ ಅವರ ಅನುಕೂಲಕ್ಕೆ ತಕ್ಕಂತೆ ತಾಯಿಯನ್ನ ಬಳಸ್ಕೊತಾ ಇದ್ದಾರೆ ಈಗಿನ ಜನರೇಷನ್ ಆಗಿರ್ಬೋದು. ಯಾಕೆಂದ್ರೆ ಅದು ಮಾಡೋದು ತುಂಬಾ ತಪ್ಪು. ಇವತ್ತು ಒಂದು ಗಂಡನ ಸ್ಥಾನದಲ್ಲಿರ್ಬೋದು, ಹೆಂಡತಿಯ ಸ್ಥಾನದಲ್ಲಿರ್ಬೋದು, ಯಾರನ್ನಾರ ಕರ್ಕೊಬಂದು ಇವ್ರು ನಮ್ಮ ಹೆಂಡತಿ, ನಮ್ಮ ತಾಯಿ, ಇವ್ರು ನಮ್ಮ ಹೆಂಡತಿ ಅಥವಾ ನನ್ನ ಗಂಡ ಅಂತ ನಾವು ತೋರಿಸ್ಬೋದು. ಆದರೆ ಜನ್ಮ ಕೊಟ್ಟ ತಂದೆ ಹಾಗೂ ಜನ್ಮ ಕೊಟ್ಟ ತಾಯಿಯನ್ನ ನಾವು ಯಾವುದೇ ಕಾರಣಕ್ಕೂ ಇನ್ನೊಬ್ರು ಅಂತೇಳಿ ನಾವು ತೋರ್ಸಕ್ಕೆ ಸಾಧ್ಯ ಆಗೋದಿಲ್ಲ. ಹೆತ್ತ ತಾಯಿನೂ ಇರ್ತಾರೆ, ಸಾಕು ತಾಯಿನೂ ಇರ್ತಾರೆ. ಅವರಿಬ್ಬರು ನಮಗೆ 2 ಕಣ್ಣುಗಳ ಇದ್ದ ಹಾಗೆ. ತಾಯಿಯನ್ನ ನಾವು ಆದಷ್ಟು ಅವಳಿಗೆ ತಿರುಗಿ ಮಾತನಾಡ್ದಲೇ ಇರಬಾರ್ದು. ಆ ತಾಯಿ ಏನು ಹೇಳ್ತಾಳೆ, ತಾಯಿ ನಮ್ಗೆ ಏನ್ ಮಾಡ್ತಾಳೆ ಅಂತಂದ್ರೆ ನಮ್ಮ ಶ್ರೇಯಸ್ಸನ್ನೇ ಜಾಸ್ತಿ ಬಯಸ್ತಾ ಇರ್ತಾಳೆ. ಮಕ್ಳುಗಳು ಕೇಳ್ಕೋಬೇಕು, ಇಲ್ಲಿ ಇಲ್ಲಿ ನೋಡ್ರಪ್ಪ, ಈ ಕಡೆ ನೋಡಿ ಎಲ್ಲರೂ. ತಾಯಿ ನಮ್ಗೆ ಶ್ರೇಯಸ್ಸನ್ನೇ ಜಾಸ್ತಿ ಬಯಸ್ತಾ ಇರ್ತಾಳೆ. ನನ್ನ ಮಗ ಏನ್ ಮಾಡ್ತಾ ಇರ್ತಾನೆ, ನನ್ನ ಮಗಳು ಏನ್ ಮಾಡ್ತಾ ಇರ್ತಾಳೆ ಅಂತೇಳಿ ಕೂತ್ ಜಾಗದಲ್ಲೇ ಅವಳು ಊಹಿಸ್ಬಲ್ಲಳು.